हरे कृष्ण मातेग्ला स्वागत श्रीमद् भागवतम ಮೂಜನೆ ಎರಡನೇ ಸ್ಕಂದ ಒಂದು ನಿಮಿಷ ಎರಡನೇ ಸ್ಕಂದ 5ನೇ ಅಧ್ಯಾಯ 16ನೇ ಶ್ಲೋಕ ತಸ್ಮೈ ನಮೋ ಭಗವತೆ ವಾಸುದೇವಾಯ ಧೀಮಹಿ ಯತ್ ಮಾಯಾ ದುರ್ಜಯಾಯ ಮಾಂ ವದಂತಿ ಜಗದ್ಗುರು अनुवाद बुक भावार्थ बाय हिज डिवाइन ग्रेस अभय चरणारविंद भक्ति वेदांत स्वामी ಶ್ರೀಲ ಪ್ರಭುಪಾದ್ की जय। ನಾನು ದೇವೋತ್ತಮ ಪುರುಷನಾದ ಭಗವಾನ್ ಶ್ರೀಕೃಷ್ಣನಿಗೆ ವಾಸುದೇವನಿಗೆ ನಮಸ್ಕರಿಸುತ್ತೇನೆ ಮತ್ತು ಅವನ ಧ್ಯಾನ ಮಾಡುತ್ತೇನೆ. ಅವನ ಅಜೇಯ ಶಕ್ತಿಯು ನನ್ನನ್ನು ಪರಮ ನಿಯಂತ್ರಕನೆಂದು ಕರೆಯುವಂತೆ ಅವರ ಆ ಅಲ್ಪಜ್ಞಾನಿಗಳ ಮೇಲೆ ಪ್ರಭಾವ ಬೀರುತ್ತದೆ. ಬ್ರಹ್ಮದ ಮನ್ಪಿನಿ ಅಲ್ಪಜ್ಞಾನಿನಗಳು ಕಲಿಯುಗರು ಮಾತ್ರ ಅಲ್ಪಜ್ಞಾನಿಗಳು, ದಾಯಿಗ ಅಲ್ಪಜ್ಞಾನಿನಗಳು ದಯ ಬಂದಾಗ ಮಾತೆಲ್ಲ ದೇವರೇ ಮೂಲ ಬ್ರಹ್ಮ ಬಂಪಿನಿ ಅಲ್ಪಜ್ಞಾನಿನಗಳು ಯಾನು ದೇವರೆಂದು ಪನ್ಪೇರಿಗೆ ಆಕ್ಚುಲಿ ಬ್ರಹ್ಮ ದೇವರ ನನ್ನನ್ನು ಪರಮ ನಿಯಂತ್ರಕ ಕೃಷ್ಣೆ ಆ ಅಲ್ಪಜ್ಞಾನಿಗಳ ಮೇಲೆ ಪ್ರಭಾವ ಬೀರುತ್ತದೆ. ಇತ್ತ ಭಾರತಡ್ ಪ್ರಾಬ್ಲಮ್ ಎಂಚಿನವನ್ನಾಗ ಉಂದುವೆ ಮಲ್ಲ ಪ್ರಾಬ್ಲಮ್ ಮಸ್ತ್ ಆಧ್ಯಾತ್ಮಿಕ ಸಂಸ್ಥೆಗಳು ಉಂಡು, ಮಸ್ತ್ ಉಂಡು. ಅಕ್ಲ ಕನ್ಕ್ಲೂಷನ್ ಎಂಚಿನವನ್ನಾಗ ಒಂಜಿ ಯಾನ್ ದೇವೇರ ಆಪಿನಿ, ಕೆಲವರು ಯಾನ್ ದೇವೇರ. ಪ್ರಭುಪಾದ ಮನ್ಪಿನಿ ಡಾಗ್ ಈಸ್ ಆಲ್ವೇಸ್ ಡಾಗ್, ಗಾಡ್ ಈಸ್ ಆಲ್ವೇಸ್ ಗಾಡ್. ಸ್ಪೆಲ್ಲಿಂಗ್ ಸೇಮ್, DOG ಡಾಗ್, GOD ಗಾಡ್. ಆಂಡ ನಾಯಿ ದೇವರಾಯರ ಆಪುಷಿ. ಒಂದು ಮಲ್ಲ ಸಮಸ್ಯೆ ಬನ್ನ ಮುಂದೆ ಏರೆಲ್ಲ ನಾಯಿ ಪುಚ್ಚೆನ್ ದೇವರು ಅನ್ಬೇನಿ ತಪ್ಪು. ನಂಗೆ ಆತ ಡಿಸ್ಕ್ರಿಮಿನೇಷನ್ ಒಪ್ಪೋಡು ದೇವೇರಿ ಏರು ದೇವರ ಶಕ್ತಿ ಎಂಚಿನ ಪ್ರಭುಪಾದ ಅವರ ಆಂಧ್ರ ಒರಿಸ್ಸಾಡ್ ಬೆಂಗಾಲ್ ಮಾತ್ರ ಜಾಸ್ತಿ ಎಂಜಿಂತ ಲಾಟ್ಪೋಟ್ ನಕಲು ಯಾನ್ ದೇವಿ ಪ್ರಭುದನ್ ಓಕೆ ಯಾನ್ ಕೃಷ್ಣ ಎಂದು ಒರಿಯ ಬಂಡೆ ಲೈಕ್ ಪ್ರಭುದನ್ ಓಕೆ ಕೃಷ್ಣ 7 ದಿನ 7 ರಾತ್ರಿ ఆయన ಒಂದಿಟ್ಟು ಓ ಬಿರೆಲ್ ಎಲ್ಲೆ ಬಿರೆಲ್ಡ್ ಗೋವರ್ಧನ ಬೆಟ್ಟನು ದಿರ್ತದೆ ಈ ಒಂಜಿ ದಿನ ದೇರ್ಪೋಡು ಆಪುಷಿ ದೇವ್ರ ಮನೆ ಕೃಷ್ಣ ಮಂದಿರ ಮನ್ಪೋಡದ ಜನಗಳ ಅವಮನ್ ಬೇರೆ ಆಪುಷಿ. ಕೃಷ್ಣ 14 ಸಾರ ಅದಂಪಿನಿ ಮದ್ಮೆ ಆಕೆ ನಿಕ್ಲೆ ಪ್ರಭುಪಾದ ನಿಕ್ಲೆ ಆವಲಿ ನಿಕ್ಲೆ ಮೇಂಟೈನ್ ಬೇರೆ ಆಪುನ ಇಜ್ ಕೃಷ್ಣ 14 ಸಾರ ಬುಡಿದಿನಕ್ಲ ಇಲ್ಲ ಇತ್ತೆ ಅಂಕ ಆಪುಷ ರಜನಿಕಾಂತ್ ಆಪುನ್ 10 15 ಆಪುನ್ ರಜನಿಕಾಂತ್ ಮೂವಿ ನಿಕ್ಲು ತೂದುಪ್ಪ 10 ಕಡೆ ಉಪ್ಪು ಅಣ್ಣ 14 ಸಾರ ಕಡೆ ರಜನಿಕಾಂತ್ ಆಪುಜ ಅವಲ ನಾಟಕಂಪಿನಿ ಪಿಕ್ಚರ್ ನಿಜ ನಿಕ್ಲು ಇಲ್ಲ ಗೋತುಲ್ಲ ಆಗ ಆಪುಜ್ 10 ಕಡೆ ಉಪ್ಪಾರ ಆಪುಜ ಅಂಚ ಭಗವಂತೆ ಮಂತಿನೇ ನಂಗೆ ಮನ್ಪರೆ ಆಪಿಸಿ ಆ ನಂಗೆ ಭಗವಂತೆ ಆವಡು ಪ್ರಭುಪಾದ ದಿಸ್ ಇಸ್ ದ ಲಾಸ್ಟ್ ನೇರ್ ಆಫ್ ಮಾಯೆಗೆ ಮಾಯೆಯ ಕೊನೆಯ ಹಂತ ಎಂಚಿನ ಕೊನೆಯ ಹಂತ ನನಗೆ ದೇವರಾಗಬೇಕು. ಪನ್ನಗ ಪ್ರಭುಪಾದ ಯು ಹ್ಯಾವ್ ಟು ರಿನೌನ್ಸ್ ದಿ ಡಾಗಿಶ್ ಮೆಂಟಾಲಿಟಿ. ಎಂಚಿನ ಡಾಗಿಶ್ ಮೆಂಟಾಲಿಟಿ ದಟ್ ಐ ಆಮ್ ದ ಎಂಜಾಯರ್. ದೇವರು ಪನ್ನಗ ದೇವರು ಕೃಷ್ಣ ಎಂಜಾಯರ್ ಜನಗಳಿಗೆ ಎಸ್ ಎಂಕೆ ಯಾನ್ ಎಂಜಾಯರ್ ಆಗ್ಬೇಕು ಎಂಕೆ ಎಂಜಾಯರ್ ಆವಡು ಹೋಗ್ತಾರ ಒಂದು ಡಾಗಿಶ್ ಮೆಂಟಾಲಿಟಿಗೆ ಪ್ರಭುಪಾದ ಹಂಚ ಇಡೀ ಸಮಸ್ಯೆ ಒಪ್ಪುನ ಮೂಲೆ ಹಂಚ ಆಯ್ತ ನಮ್ಮ ಭಾರತಡು ಭಾರಿ ಕಷ್ಟ ಒರಿಯನ್ನು ಸರಿಯಾದ ಆಧ್ಯಾತ್ಮಿಕ ಅಂಡರ್ಸ್ಟ್ಯಾಂಡಿಂಗ್ ನೋಡೋಣ ಭಾರಿ ಕಷ್ಟ ನಿಕ್ಲು ಪಿದೆ ಪೋಂಡ ಹೆಚ್ಚಿಂತ ಒಂದುವೆ ಮ್ಯಾಕ್ಸಿಮಮ್ 99.9% ಜನಗಳು ಆಧ್ಯಾತ್ಮಿಕ ಕಡೆ ಇತ್ತೇ ಇಡಲ್ಲ, ಹೆಚ್ಚಿನಗಳು ಇದ್ದೇವೆ ಇತ್ತೇ ಇಡಲ್ಲ, ಬೋಗಸ್ ಅಂಡರ್ಸ್ಟ್ಯಾಂಡಿಂಗ್ ಸರಿ ಇಚ್ಚಿ ಏರೆಗ್ ದೇವೋತ್ತಮ ಪರಮಪುರುಷ ಏರು ಗೊತ್ತು ಜಾಗ್ಲೆ ಮಾತ ಕಿಚಡಿ ಮಂತ್ ಹುಡುಬೇರು ಕಿಚಡಿ ಗೊತ್ತು ಕಿಚಡಿ ಮಂತ್ನ ಕಿಚಡಿಗೆ ಮೂಂಗ್ ದಾಲ್ ರೈಸ್ ಟೊಮೆಟೊ
ಬೊಕ್ಕ ಒಂದು ವೆಜಿಟೇಬಲ್ಸ್ ಮಾತಾಡಬಾರ್ದು ಮನ್ಬೋದು ಕಿಚಡಿ ಅಂಚನೆ ಮಾತೆಲ್ಲ ಒಟ್ಟಿಗೆ ಮಂದಿರಬಲ್ಲ ಅವಲ ಸರಿ ಒಂದುಲ ಸರಿ ಯಥೋಮತ್ ತಥೋಪತ್ ಒಂಜಿ ಫೇಮಸ್ ಸಂಸ್ಥೆ ಉಂಟು ಯಾನವೈತ ವಿಷಯ ಪಂಡ ಏನು ಕಾಂಡ ಪ್ರಭುಪಾದ್ನ ಒಂದು ರಿಲೇಟೆಡ್ ಕ್ಲಾಸ್ ಕೆಂಡ ಐದು ಓಪನ್ ಬಂತೆ ಪ್ರಭುಪಾದ್ ಓಪನ್ ಮಾಡಲಿ ಎಂಕಿತ ಓಪನ್ ಪಂಡ ಬಾರಿ ಕಷ್ಟ ಸನ್ರೈಸ್ ನಿಂಗೆ ಪಂಡ ನಿಂಗೆ ಶಾಕ್ ಆವು ಹೆಚ್ಚಿಂದ ಕುಲವೇನು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಾವು ಫಾಲೋ ಮಂತೊಂದುಲ್ಲ ಹೆಂಗ್ಲು ಫಾಲೋ ಮಂತೊಂದು ನಿಜ ಅಣ್ಣ ಜನಕ್ಕಳು ಆಯ್ತ ಲೀಡರ್ನ ಐದು ಅವನೇನು ಅವಳು ಒಂದು ಯಥೋಮತ್ ತತ್ವ ಈಲ ಸರಿ ಆಂಗ್ಲ ಸರಿ ಅಂಚ ಒಂದು ಮಲ್ಲ ಸಮಸ್ಯೆ ಆಂಡ ಬ್ರಹ್ಮ ಗೊತ್ತುಂಡು ಯಾನು ಕೃಷ್ಣಗೆ ನಮಸ್ಕಾರ ಅನ್ಪಡ ಬಾಕಿದ ಲಾಟ್ ಪೊಡ್ನಕುಲ್ನ ಇಂಕ್ ನಮಸ್ಕಾರ ಅನ್ಪಡ ಆಂಡ ಯಾನ್ ಪರಮ ನಿಯಂತ್ರಕತ್ ಅಂಡ ಅಕುಲು ಮೂರ್ಖೇರು ಅಲ್ಪಜ್ಞಾನಿನಕು ಅಕುಲು ಅಲ್ಪಜ್ಞಾನಿನಕು ಯಾನ್ ಮಾತ್ರ ಕೃಷ್ಣಗೆ ವಾಸುದೇವ ನಮಸ್ಕಾರ ಅನ್ಬೇಡ ಸುಳ್ಳು ಇಂಟೆಲಿಜೆಂಟ್ ಬ್ರಹ್ಮ ನಮ್ಮ ಇಂಟೆಲಿಜೆಂಟ್ ಅವಡು ಇಂಟೆಲಿಜೆಂಟ್ ಅವಡಾನ ನಮ್ಮ ಸರಿಯಾದ ಸಂಪ್ರದಾಯ ಸರಿಯಾದ ಗುರು ಪರಂಪರೆ ಬೋನಫೈಡ್ ಆಚಾರ್ಯ ಪ್ರಭುಪಾದ್ ಮುಕ್ಲ ಮೂಲಕ ನಮ್ಮ ತೇರಿ ನೋಡು ಅಪ್ಪ ನಮ್ಮ ವಿ ಆರ್ ಸೇವ್ಡ್ ಪ್ರಭುಪಾದ್ ಒನ್ ಬಿನ್ ಫೇಮಸ್ ಎಕ್ಸಾಂಪಲ್ ಎ ಬ್ಲೈಂಡ್ ಮ್ಯಾನ್ ಈಸ್ ಫಾಲೋಯಿಂಗ್ ನದರ್ ಬ್ಲೈಂಡ್ ಮ್ಯಾನ್ ಅವ್ರಿಗೆ ಕಣ್ಣು ತೋಜಿ ಆ ಪಿರೋಂಜಿ ಕಣ್ಣು ತೋಜಿ ಎಡಬೋಪಿನ್ ದೇತೋ ಜನ ಎಸ್ ಇವನ್ ಐ ಆಮ್ ಇಂಟು ಸ್ಪಿರಿಚುವಲ್ ಕೆಲವರು ಒಂದು ಪೇರು ವಾಟ್ ಸ್ಪಿರಿಚುವಲ್ ಬೋಗಸ್ ಈ ಗಡ್ಡದ ಸುಮಾರು ಜನ ಸ್ಪಿರಿಚುವಲ್ ಎಂಚಿನ ಸ್ಪಿರಿಚುವಲ್ ಪ್ರಭುಪಾದ ಮೀನ್ ದೇ ಆರ್ ಲೈಕ್ ಬಬಲ್ಸ್ಗೆ ಬಬಲ್ಸ್ ಬಂದಾಗ ನೀಡ್ ಬಬಲ್ಸ್ ವರ್ಕ್ ಒಂಚೂರು ಕೊಟ್ಟು ವರ್ಕ್ ಹೋಗ್ಬೋದು ಪ್ರಭುಪಾದ ಏತೋ ಸರಿ ಬಂತೆ ದೀಸ್ ಲೀಡರ್ಸ್ ದೀಸ್ ಸೋ ಕಾಲ್ಡ್ ಸ್ಪಿರಿಚುವಲ್ ಲೀಡರ್ಸ್ ಅಕುಲು ಏಪ ಮುಟ್ಟುಲ್ಲ ಆತ್ಮೀಯ ಸಂಸ್ಥೆ ಒಪ್ಪುಂಡಿಗೆ ಬಕ್ಕವು ಫಿನಿಶ್ ಆಗು ಬಟ್ ದಿಸ್ ಕೃಷ್ಣ ಕಾನ್ಷಿಯಸ್ ಮೂವ್ಮೆಂಟ್ ಇಸ್ಕಾನ್ ಮೂವ್ಮೆಂಟ್ will be there for another 10,000 years. Total 500 years and Chaitanya Puttina Baka 10,000 years is a golden period. Even though it is Kali Yuga, and Gotabujige. Here Krishna Bhagna follow on the layer, Akle Gotabush. Kali Yuga Bana Burchanina. And E Patsara Orsha golden period. Chaitanya Puttu Poti Patsara Orsha. And Janankoji opportunity Sariya Sampradaya. ಸರಿಯಾದ ಬೊನಫೈಡ್ ಅಥೆಂಟಿಕ್ ಪರಂಪರೆಗೆ ಬೈದಿನ ನಮ್ಮ ಬಚ್ಚವಾದ ವಿ ಆರ್ ಸೇವ್ಡ್ ಬೈ ಪ್ರಭುಪಾದ್ ಈಸ್ ಅ ಸೇವಿಯರ್ ಪ್ರಭುಪಾದ್ ನಮ್ಮನ್ನು ಸೇವ್ ಮಂದಿನಿ ಅಂತ ನಮ್ಮ ಥ್ಯಾಂಕ್ಸ್ ಮಾಡ್ರು ಇದನ್ನ ಒಂಜು ವೇಳೆ ನಮ್ಮ ಬೇತೆ ಆಧ್ಯಾತ್ಮಿಕ ಬೋತು ನಮ್ಮ ಹೆಂಚಿನ ಗತಿ ಆದಿತ್ತು ಎನ್ನಲೆ ಕಿಚಡಿ ಒಟ್ರಾಸಿ ಹೆಂಚಿನ and Dada Nagatule, Prabhupada Mambini, you can change one atheist, Nastic can change Mambul, Dabanaga, I Devar Nabakidal Nambuje. But it is very difficult to change person. Air change man para inchinta, Burchanina. Dadana Maya in Raka shown Aklan change man per Barikastage. Dabana already Anna, Taratu Ulaida than Pini Udal Vara Tule. ಟರ್ಮೈಟ್ ಉದಲ್ಗೆ ಟರ್ಮೈಟ್ ಬಂದಿನಿ ಈ ಟೇಬಲ್ಗೆ ಹೊರ ಉದಲ್ ಪತ್ತುಂಡ ನೀವು ಅಪ್ಪಗನೆ ಇಮಿಡಿಯೇಟ್ ಆಯ್ಕೆ ಮರ್ದು ಪಾಡೋರು ಮರ್ದು ಪಾಡ್ಜಾಡ ಅವು ಇಡೀ ತಿನ್ನೊಂದು ಬರ್ಕೊಂಡು ಮ ಕೊಂಚ ಫೈನ್ ಇರೋದ ಮನಗೆ ನೀವು ಜಸ್ಟ್ ಇಂಚ ಟೇಬಲ್ ಇಂಚ ಕೈ ಜೋರು ಹಾಕಿನಾಗ ಟೇಬಲ್ ಕಟ್ ಆಗ ಅಂಚೆನೆ ಒಂದು ರಾಂಗ್ ಫಿಲಾಸಫಿ ತರೆ ಕೂಲೈ ಪೋದಾತಂದು ಅವು ಸ್ಪ್ರೆಡ್ ಆತಂದು ಇತ್ತೆ ಅಕ್ಲೆ ಈ ಸರಿ ತಗೋರ್ರೆ ಬಾರಿ ಕಷ್ಟ Anj Prabhupada meaning. Atheist is better than Mayavadi because Mayavadi's head is totally eaten by termite. Anja undu nijavaina philosophy anda undu bari rare dikun. Enja maneke unjan Srila Bhakti Saraswati Thakurna example banpa. Undu example nikle artha unjan bhavisandulla. ಒಂದು ಜ್ಞಾನಿ ಎಕ್ಸಾಂಪಲ್ ಎಸ್ ಒಂಜಿ ಹುಡುಗಿ ಬಗ್ಗೆ ಹುಡುಗಿ ಮದ್ಮೆ ಆಪೇರು ಹೊಸ ಮದ್ಮೆ
ಹೊಸ ಮದ್ಮೆ ಬೊಕ ಯೂಶುವಲಿ ಬೊಡಿದಿಲ್ಲಗ್ ಕಮ್ಮಿ ಪೋಪಿನ ಎಂಕ ತೆರಿಗಿನ ಮಟ್ಟಿಗೆ ಬಾರಿ ಕಮ್ಮಿ ಮತ್ತೆ ಯಾನ ಎಲ್ಲಿ ಪುನಗ ಎನ್ನ ಅಪ್ಪ ಬಾರಿ ರ್ಯಾರ್ ಪೋಂತೀನಿ ಎನ್ನ ಅಮ್ಮನೆಲ್ಲ ದಾಳ ಫಂಕ್ಷನ್ ಇದ್ದ ಜಸ್ಟ್ ಪೋಪಿನ ಬರ್ಪಿನ ಆತೆ ಅವ್ರು ಮದ ಒಂಥರ ಮಾತ ಇಂಚಿಂದ ಕ್ರಮ ಕೆಲವು ಮಾದ ಕ್ರಮ ಉಂಟು ಅಂಚ ಇಂಬೆಲ್ಲ ಅಂಚೆನೆ ಬೊಡಿದಿಲ್ಲಾಡು ಫಂಕ್ಷನ್ ಉಂಡು ಬೊಡಿದಿಲ್ಲಾಡು ಫಂಕ್ಷನ್ ಉಪ್ಪುನಾಗ ಬೊಡಿದಿ ಪೋತಲ್ಲ 2 ದಿನ ತುಂಬೆ ಬೊಡಿದಿ ಪೋಲಿ ಇಲ್ಲಾಡು ಫಂಕ್ಷನ್ ಪೋ ಆಣ ಇಮೆ ಪೋತುಜೆ ಇಮೆ ಫಂಕ್ಷನ್ ನನಗೆ ಕಾಂಡೆ ಪೋಯಿ ಅಂಚೆ ಇಮೆ ಹೊರ ಪೋತಿನ ಇಲ್ಲಾಗ ಇಂಚ ಬನ್ನಾಗ ಕೆಲವು ಸತಿ ಇದನ್ನ ಅಮ್ಮನ ಇಲ್ಲಾಡು ಅಂಚೆನೆ ಬಸ್ ಜತಗ್ ಒಂತ ನಡಪೋಡು ರೋಡ್ ಆ ಅಲ್ಪ ನಡೆದದು ವಿರಾ ಉಲೈ ಇಂಚದ ಕಟ್ಟ ಪುಣ್ಯಾದ ಮತ ಪೋಯರಾಡು ಅಂಚಿ ನಮ್ಮ ಸಾಧ್ಯ ಉಂಟು ಅಂಚ ಗೊತ್ತಿಜಿರ ಕಷ್ಟ ಅಂಚ ದಾದಾನ್ ಬನ್ನಾಗ ಇಮ್ಯಾಗ ಆ ಪ್ಲೇಸ್ ಗೊತ್ತು ಬಸ್ ಉಲೈ ಇಮೆ ಗೊತ್ತಿಸಿ ಉಲೈ ಪೇರು ಪೋಯರಾಡು ಕನ್ನಡ ಮಾತ ಪೋಯರಾಡು ಅಂಚಿ ದಾದ ಮಂತೆ ಇಮೆ ಆಕ್ಚುಲಿ ಎರೆಗ್ ಬೊಡಿದಿಗೆ ಫೋನ್ ಬಂದೋಡು ಇಜ್ಜಿಂಡ ಬೊಡಿದಿನ ಅಮ್ಮೇರಿಗೆ ಮಾಮಗೂ ಫೋನ್ ಬಂದೋಡು ಮಾಮನ 2 ಜನಗಳ ಫೋನ್ ಬಂದಿಜಿ ಬಸ್ ಸ್ಟ್ಯಾಂಡಿಗೆ ಉಲ್ಲಿ ಕಾಣೆ ಪೋಯಿನ ಎನ್ನ ಸ್ವಂತ ಪ್ರಯತ್ನ ತೆರಿಯುವ ಅಂಚ ಕುಲ್ವೆ ಬಯ್ಯ ಅನಗ 4 ಗಂಟೆ ಅನಗ ಈ ಪೆತ್ತ ಬೊಕ್ಕ ಏರೋಲು ಫೋನ್ ಉಂಡು ಆಯ್ ಗೊತ್ತು ಮುಂದೆ ಎನ್ನ ಮಾಮ ಪೆತ್ತ ಬೊಕ್ಕ ಏರೋನು ಅದ ಅನ್ಪುವೆ ಫೋನೇ ಮನ್ಪುಜೆ ಬೊಕ್ಕ ಎರುತ ಬೀಲನ್ ಪತ್ವೆ ಬೀಲನ್ ಗಟ್ಟಿ ಪತ್ವೆ ಗುಡುಗುಜೆ ಅಗಲ ಅಗಲ ತಪಾಸು ಮಾಯಾವದಿನ ಅಗಲ ಮುಂದಾದ ಬೇರು ಬಾಲ್ದೊಂದು ಬೋನುಂಟು ಹೋನಾಗ ಆಯನ ಕಾರ್ದ ಮೂಲ್ ತೊಡೆತ ಚೋಲಿ ಕಾರ್ದ ಚೋಲಿ ಕೈತ ಚೋಲಿ ಮಾತ ಪೋನ್ ನೆತ್ತೆರ ಬರೋನು ನಾನೆಲ್ಲ ಬುಡೊಂದಿಜ್ಜೆ ಲಾಸ್ಟ್ಗ ಒಂಜಿ ಕಡೆಗೆ ಇರ್ಬೋದು ಅಂತುಂಡು ಅಪ್ಪ ಜನಕ್ಕೂ ಮಾತ ಸೇರಿಯರ್ ಸುತ್ತ ಸೇರಿಯರ್ ಈ ದೊನ್ನೆಡು ಆಗ ಹಾಕೋದಿಲ್ಲ ಪಾಟ್ ಎರುಗಲ್ವೆ ಬೆತ್ತಗಲ್ವೆ ಏರುಗಲ್ವೆ ಹಾಕೊಂದಿಲ್ಲ ಪಾಟ್ ಲಾಸ್ಟ್ಗೆ ಆಯನ ಮಾಮು ಬರ್ತೇರು ಪನಗ ಆಯನ ಮಾಮನ ಒಂದು ಪೆತ್ ಇರುವಾಗ ಪೆತ್ತು ಅವ್ರು ಬರ್ತದ ಅಬ್ಬಗ ಮಾಮನ ಯಾನ್ ಅಬ್ಬಗ ಆರು ಅಂತಾರ ಒಂದು ಜ್ಞಾನಿನ ಅಕ್ಲಿ ಭಯಂಕರ ಪೆಟ್ಟು ತಿಕ್ಕು ಬೊಕ್ಕಾಕುಲು ಬಹುನಾಮ್ ಜನ್ಮನಾಮ್ ಅಂತೆ ಜ್ಞಾನವಾನ್ ಮಾಂ ಪ್ರಪದತಿ ವಾಸುದೇವ ಸರ್ವಮಿತಿ ಸಹಮಾತ್ಮ ಸುದುರ್ಲಭ ಮಸ್ತ್ ಲೈಫ್ ಜ್ಞಾನಿ ಆದ ಪುಟ್ಟದು ಬೊಕ್ಕಾಕುಲು ವಾಸುದೇವ ಸರ್ವಮಿತಿಗೆ ಬರ್ಬೇನಿ ಅಂಚಾದ ಭಗವಂತೆ ಸರ್ವಮಿತಿ ಒಂದು ಸುಲಭತ್ ಒರಿಯಾಗ ದದವನ್ ಬಿನಿ ಇಟ್ಟ ಒರಿಯನ ఆయన ಲೈಫ್ ಡೇ ಎಂಚ ಬರಿತು ಪನ್ನಾಗ ಇಂಚಿನ ಬೋಗಸ್ ಸಂಸ್ಥೆಡೆ ಆ ಐಟೆ ಮುರ್ಕುದು ಹೋಪಿಲಕ ಬರಿದಿತ್ತು ತಾಳವಂತಾರೆ ಆವಿಸಿ ಆಂಡ ಭಕ್ತೆ ಪ್ರಯತ್ನ ಮನ್ಪುವೆ ಭಕ್ತಿ ಕೃಪೆ ತೊಜಪಾವೆ ಅಪಗಾಯಗ ಅರ್ಥ ಆದ್ ಅವಲ ಕೆಲವು ಸತಿ ಗೊತ್ತಾದ ಅವು ದುಂಬುದ ದವನ ಪ್ರಭುಪಾದ ಬಂದ್ಬಿನ್ ಬ್ಯಾಡ್ ಹ್ಯಾಬಿಟ್ಸ್ ಟು ಚೇಂಜ್ ಬ್ಯಾಡ್ ಹ್ಯಾಬಿಟ್ ಇಸ್ ವೆರಿ ಡಿಫಿಕಲ್ಟ್ ಇತ್ತವರಿಗೆ 10 ವರ್ಷ ಈ ಬೋಗಸ್ ಸಂಸ್ಥೆಗೆ ಪೋತೆ ಆ ಫಿಲಾಸಫಿ ಅರ್ಥ ಮಂದ ಇತ್ತೆ ಸರಿಯಾದ ಸಂಸ್ಥೆಗೆ ಬರೋದಿಲ್ಲ ಆನಲ್ಲ ಅವು ದುಂಬುದ ಫಿಲಾಸಫಿ ಬುಡ್ರೆ ಆಪಿಸಿ ಭಾರಿ ಕಷ್ಟ ಅಂಚ ಮೂಲ ನಮ್ಮ ದಾದ ಕಲಿಯುಗೋಡು ಅಲ್ಪಜ್ಞಾನಿನ ಕುಡು ಸುಮಾರು ಏರೇರೇನು ದೇವರು ಬಂದ ದೇವರು ಉರಿಯೇ ಸುಪ್ರೀಂ ಪರ್ಸನ್ ಆಫ್ ಗಾಡ್ ದೇವತಂಬರ್ ಕೃಷ್ಣೆ ಅನ್ನ ಜನಕ್ಲ ಅಂಡರ್ಸ್ಟ್ಯಾಂಡಿಂಗ್ ದಾಲ ಗೊತ್ತು ಮೊಕ ಎಂಚಿನ ಬಂದಾಗ ತುಲೆ ದಾಯಗ ಈ ಬೇತೆ ದಾದನ್ಪಿನಿ ಕ್ರಿಶ್ಚಿಯನ್ಸ್ ಆವಡು ಮುಸ್ಲಿಮ್ಸ್ ಆವಡು ದಾಯಗ ನಮ್ಮ ಬಗ್ಗೆ ಅಕುಲು ದಾದನ್ಪಿನಿ ಅಕುಲು ಆಪರ್ಚುನಿಟಿ ಗೆತ್ತು ದಾಯ ಬಂದಾಗ ಫಸ್ಟ್ ಆಫ್ ಆಲ್ ನಂಗೆ ದಾದಂದು ಗೊತ್ತುಜಿ ನಮ್ಮ ಜೋಗ್ಲಿಲ್ಲ ದಾದಂದು ಗೊತ್ತುಜಿ ದಾಲ ಗೊತ್ತುಜಿ ಅಪ್ಪ ಅಕುಲು ಬಂದಾಗ ಅಕುಲ್ ಮನ್ ಪೇರು ದೇರ್ ಇಸ್ ಓನ್ಲಿ ಒನ್ ಗಾಡ್ ಇನ್ ಅವರ್ ದಿಸ್ ನಮ್ಮೇಟ್ ಆಕ್ಚುಲಿ ನಮ್ಮೇಟ್ಲ ಒನ್ ಗಾಡೇ ಗಾಡ್ ಕ್ಯಾನಾಟ್ ಬಿ 2 ನಂಗೆ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತು ಬಿಡದ ದಾದ ನಂಗೆ ಗೊತ್ತಿಜನದವ್ರ ಇಂಚಾಬ್
ನಮ್ಮ ಜೋಕುಲಿಗಲ್ದಾರ ಅನ್ಬೋದು ಜೋಕುಲು ಎಂಚಿನ ಬಂದಾಗ ಟೋಟಲಿ ನಾನ್ಸೆನ್ಸ್ ಬಂದಾಗ ಆಧ್ಯಾತ್ಮಿಕ ದಾಲ ಗೊತ್ತು ಜೋಕ್ಲೆ ಅಂಚೆ ಜೋಕುಲು ದಾದಾಪುಂಡು ಜೋಕುಲು ಸರ್ಟನ್ ಏಜ್ ಆಯ್ಪಾಗ ನಮ್ಮ ಕೇನು ಜೇರು ಅಪ್ಪಾಗ ಅಕ್ಕ ಫ್ರೆಂಡ್ಸ್ ನಮ್ಗೆ ಸರಿ ಅಪ್ಪಾಗ ನಿಕ್ಲಿಗೆ ಎಗಿನ್ಸ್ತಾ ಇರ್ಬೇಕು ಜನ್ಮದ ಆಯ್ಕೆ ಪಪ್ಪಮ್ಮನ ಮಲ್ಲ ಜವಾಬ್ದಾರಿ ಜೋಕ್ಲಿಗೆ ಸರಿಯಾಯಿನ ಅಟ್ಲೀಸ್ಟ್ ಈ ಆಧ್ಯಾತ್ಮಿಕದ ಬಗ್ಗೆ ಸರಿಯಾಯಿನ ಫಸ್ಟ್ ನಮ್ಮ ಅರ್ಥ ಮಾಡ್ಕೊಂಡು ನಮ್ಮ ಕೊರೋಡು ಈ ಜಿಂದ ಕಲಿಯುಗ ಬಂದಾಗ ಒಂದುವೇ ಸಿಂಪ್ಟಮ್ಸ್ ಏರೆಲ್ಲ ನಿಯಂತ್ರಕ ಬಂದು ಎನ್ನು ನಾವು ಮೂಲವೇನು ಬ್ರಹ್ಮ ಬಂದ್ಬಿನಿ ಅವನ ಅಜಯ ಶಕ್ತಿಯು ನನ್ನನ್ನು ಪರಮ ನಿಯಂತ್ರಕ ಕರೆಯುವಂತೆ ಅವರ ಆ ಅಲ್ಪಜ್ಞಾನಿಗಳ ಮೇಲೆ ಪ್ರಭಾವ ಬೀರುತ್ತದೆ. ಅಲ್ಪಜ್ಞಾನಿ ನಕುಲು ಮಸ್ಜನುಲೆ ರಕುಲು ಏರೆಲ್ಲ ದೇವರು ಬಂದು ಕನ್ಸಿಡರ್ ಮಾಡ್ಬೋದು. ಎಸ್ ಇದು ಭಾವಾರ್ಥ ಹೋಗಿ ಮುಂದಿನ ಶ್ಲೋಕದಲ್ಲಿ ಇನ್ನಷ್ಟು ಸ್ಪಷ್ಟವಾಗಿ ವಿವರಿಸಲಾಗಿರುವಂತೆ ಭಗವಂತನ ಮಾಯಾಶಕ್ತಿಯು ಬ್ರಹ್ಮನನ್ನು ಅಥವಾ ಅಂತ ಬೇರೆ ಯಾವುದೇ ವ್ಯಕ್ತಿಯನ್ನು ಪರಮ ಪ್ರಭು ಎಂದು ಅಂಗೀಕರಿಸುವಂತೆ ಅಲ್ಪಜ್ಞಾನಿಗಳಲ್ಲಿ ದಿಗ್ಭ್ರಮೆ ಉಂಟು ಮಾಡುತ್ತದೆ. ಇಷ್ಟ ಏತು ಕ್ಲಿಯರ್ ಆದ ಮಂಡ್ಯ ನಂಗೆ ಗೊತ್ತಾವಡು ಎಂಚ ಬನ್ನಾಗ ನಿಜವಾಯಿನ ಗೋಲ್ಡ್ ಎಂಚಿನ ಆರ್ಟಿಫಿಷಿಯಲ್ ಗೋಲ್ಡ್ ಎಂಚಿನ ನಂಗೆ ಗೊತ್ತಾವಡು ನಂಗೆ ಒಂದು ಅರ್ಥವೇ ಆಪುಷಿ ನಮ್ಮೈತೆ ಗೋಲ್ಡ್ ಬಗ್ಗೆ ನಮ್ಮ ಎಜುಕೇಶನ್ ಮಂತ್ರ ನಂಗೆ ಗೊತ್ತಾವ ನಮ್ಮ ಎಜುಕೇಶನ್ ಗೆದ್ದು ನೋಡು ಗೋಲ್ಡ್ ಬಗ್ಗೆ ಗೋಲ್ಡ್ ಎಂಚಿನ ಅಪ್ಪಾಗ ನಂಗೆ ಎಸ್ ತೂಯಿ ಬೇಟಿ ಗೊತ್ತಾವ ಎಸ್ ದಿಸ್ ಇಸ್ ರಿಯಲ್ ಗೋಲ್ಡ್ ದಿಸ್ ಇಸ್ ಆರ್ಟಿಫಿಷಿಯಲ್ ಗೋಲ್ಡ್ ಅಂಚನೆ ಎಜುಕೇಶನ್ ಬನ್ನ ಹೋಯ್ತಾ ಸ್ಪಿರಿಚುವಲ್ ಎಜುಕೇಶನ್ ಇದ ದೇವಸ್ಥಾನ ಭೂಪ ನಮ್ಮ ನೆಟ್ ಸೋ ಕಾಲ್ಡ್ ಹಿಂದೂ ರಿಲಿಜನ್ ಮಾತೆಲ್ಲ ದೇವಸ್ಥಾನ ಹೋಗ್ಬೇರು ಆಕ್ಚುಲಿ ದೇವಸ್ಥಾನ ಹೋಗ್ಬಿನಿ ಪ್ರಭುಪದ ಅನ್ಬಿನಿ ದಿ ಇಂಪಾರ್ಟೆಂಟ್ ಥಿಂಗ್ ಗೋಯಿಂಗ್ ಟು ಟೆಂಪಲ್ ಇಸ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಗಾಡ್ ದೇವರನ ಬಗ್ಗೆ ನಮ್ಮ ಅರ್ಥ ಮಾಡ್ತಾರೆ ಕುರಿ ಎಂಚ ಬನ್ನಾಗ ಕುರಿಲಾಗ ಪೋಪಿನ ಸಿದ್ದು ದೇವಸ್ಥಾನ ಪೋಪಿನಿ ಇಂಚ ಬೋನು ಬರ್ತೀನಿ ದೇವರನ ಬಗ್ಗೆ ದಾಲ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ರಿಲಿಜನ್ ವಿದೌಟ್ ಫಿಲಾಸಫಿ ಈಸ್ ಸೆಂಟಿಮೆಂಟ್ ಇಟ್ಟು ಹೋಗ್ತೀನಿ ಐಕೇದುಲೆ ನಿಕ್ಲ ಜೋಕುಲ್ ಮಾತ್ರ ನಿಕ್ಲೊಟ್ಟಿಗೆ ಸೆಂಟಿಮೆಂಟ್ ಒಂತ ದಿನ ಬರ್ಪೇರು ಬಕಾಕುಲು ಇಚ್ ಅಮ್ಮ ಈ ಪೋಲ್ ಬೊಂಬಾಯಿ ತಗುಲು ಎಂಚ ಬಂದ್ಬಿನಿ ಅರ್ಧ ಹಿಂದಿ ಅರ್ಧ ತುಳುಡು ಪಾತ್ರ ಜೋಕುಲು ಅಮ್ಮ ಈರ್ ಪೋಲೆತ್ತೆ ಯಾನ್ ತೋಡಿ ಬರ್ಪೆ ಇಜ್ಜಿ ಬರ್ಪುಜೇರ್ ಆಪುಚ್ ದಯಬನ್ನಗ ಫಿಲಾಸಫಿ ಗೊತ್ತುಚ್ ಫಿಲಾಸಫಿ ಗೊತ್ತವ್ರು ಪ್ರಭುಪಾದಂಬಿನಿ ಗೋಯಿಂಗ್ ಟು ಟೆಂಪಲ್ ದೇವಸ್ಥಾನ ಹೋಗ್ಬಿನಿ ದೇವರ ದರ್ಶನ ಓನ್ಲಿ 10%. 90% you should understand about God. Then your visit is perfect. ಅಪ್ಪಾಗ ನಮ್ಮ ಏರೇನ ಲಾಡ್ಬೋಡ್ನೆಲ್ಲ ಎಸಿಮೆ ದೇವರಿಂದ ನಮ್ಮ ಅಂಡರ್ಸ್ಟ್ಯಾಂಡ್ ಮಾಡ್ಬೀಜ ಇತ್ತೆಂಚಿನಾತನ್ ಬಂದಾಗ ಏರ್ಲ ನಾಯಿ ಪುಚ್ಚೆಲ್ಲ ದೇವೇರು ಆರ್ಲ ದೇವೇರು ಮೇರ್ಲ ದೇವೇರು ಈಜ್ ಗುರುಲ ಅಂಚನೆ ಸತ್ಯ ಅನ್ಬೆ ಈ ಬೋಗಸ್ ಗುರು ನಕಲು ಅಲ್ಪ ಒಲ್ಲೇರು ನೀಕೊಂಜಿ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಒಂಜಿ ಎಕ್ಸಾಂಪಲ್ ಪ್ರಭುಪಾದನ ಬಂತೆ ಆತ್ಮ ಸಾಕ್ಷಾತ್ಕಾರ ಆ ಪುಸ್ತಕದ ಎಕ್ಸಾಂಪಲ್ ಅವಳು ಅವ್ರಿಗೆ ಏನು ಪ್ರಶ್ನೆ ಪ್ರಭುಪಾದ್ ಹೌ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಗುರು ಈಸ್ ಎ ಪರ್ಫೆಕ್ಟ್ ಗುರು ಎಂಚ ನಮ್ಮ ಅರ್ಥಮಂತವನ್ನು ಅವರಿಗೆ ಗುರು ಸರಿಯಾದ ಬೋನಫೈಡ್ ಗುರು ಎಂಚ ನಮ್ಮ ಅರ್ಥಮಂತವನ್ನು ಅಪ್ಪಾಗ ಪ್ರಭುಪಾದ ಇಮಿಡಿಯೇಟ್ ಶಿಷ್ಯರಿಗೆ ಎಸ್ ಎಲ್ಲ ಶಿಷ್ಯನ ಕೂಡ ಈ ಆನ್ಸರ್ ಬಂದ ಅಪ್ಪ ಅವರಿಗೆ ಶಿಷ್ಯ ಬಂದ್ರೆ ಪ್ರಭುಪಾದ ಇದು ಮೂರನೇ ಪಂದಿತ್ತಾರೆ ಗುರು ಮೀನ್ಸ್ ಈಸ್ ಟೋಟಲಿ ಅಡಿಕ್ಟೆಡ್ ಟು ಕೃಷ್ಣ ಟೋಟಲ್ ಕೃಷ್ಣನ ಮಿತ್ತ ಅಡಿಕ್ಟ್ ಆದ ಕೊಡಿಗೆ ಎತ್ತದುಲೆ ಹೆಚ್ಚಿಂದಗಳು ಈ ಗಡ್ಡದಕಲ ಮಾತ ಕೆಲ ಮಾತ ಸ್ವಾಮಿ ಸೋಕಾಳ್ ಸ್ವಾಮಿನಗುಲೇ ಅಕುಲ್ ಮಾತ ಬೋಗಸ್ ಗುರುನಗುಲು ಮಸ್ತ್ ಫೇಮಸ್ ಸಂಸ್ಥೆದ ಪುದರ್ಬನ್ ಬುಜಿ ಪುದರ್ಬನ್ ಇಮಿಡಿಯೇಟ್ ಗೊತ್ತಾಗ ಅಕುಲು ಕೃಷ್ಣನ ಆಕ್ಸೆಪ್ಟ್ ಮಂದಿಜೇರ್ ದೇವೋತ್ತಮ ಪುರುಷ ಆಕ್ಸೆಪ್ಟ್ ಮಂದಿಜೇರ್ ಕೃಷ್ಣಲ್ಲ ಎಂಜಮನ ನಿಕೊಂಜ ಎಲ್ಲಿ ಒಂದು ಎಕ್ಸಾಂಪಲ್ ಬರ್ಪೆ ಅಂಚ ಪ್ರಭುಪಾದ ಮಿನಿ ಗುರು ಮೀನ್ಸ್ ಇಸ್ ಟೋಟಲಿ ಅಡಿಕ್ಟೆಡ್ ಟು ಕೃಷ್ಣ ಪ್ರಭುಪಾದ ವೃಂದಾವನ ದೇವಸ್ಥಾನ ಅನ್ಕೋರು ಇತ್ತ ಕೃಷ್ಣ ಬಲರಾಮ್ ಟೆಂಪಲ್
ಅಂಚೆ ದೇವಸ್ಥಾನ ಮಂತ ಆಯ್ಬೋಕ ದೇವಸ್ಥಾನದ 5,000 ಜನ ಬರೋದು ಡೈಲಿ. ಅಂಚೆ ಒಂಜಿ ದಿನ ಪ್ರಭುಪಾದನ ಶಿಷ್ಯೆ ದಾದಾಪುನ್ ಪನ್ನಾಗ ಕ್ವಶನ್ ಏನು ಪ್ರಭುಪಾದರ ದಾದ ಬರೀಟ್ ಒಂಜಿ ಆರ್ಯ ಸಮಾಜ ನಿಕುಲು ಮಾತ ಕೇಂದ್ರ ಪರ್ ಆರ್ಯ ಸಮಾಜ ಅಕುಲು ಅನ್ಬಿನಿ ವಿ ಆರ್ ಸಿವಿಲೈಸ್ಡ್ ಪರ್ಸನ್ ಅಕುಲು ದಾದ ಅನ್ಬಿನಿ ಯಾಗ ವಿ ಆರ್ ಡೂಯಿಂಗ್ ಯಾಗ ಅಂಚ ಅಕುಲು ದುಂಬುಡು ಓಡ್ಲಿತ್ತು ನಾವು ಅವ್ರು ಖಾಲಿ 5 ಜನ ಹೋಗ್ತೀನಿ ಮೂಲ 5,000 ಜನ ಅಂಚೆ ಮೇ ಶಿಷ್ಯಗೆ ಏನು ಪ್ರಭುಪಾದ್ ವೈ ದಟ್ ಆರ್ಯ ಸಮಾಜ್ it has been built long ago and only 5 people go there, but we are built this Krishna Balaram temple recently, but 5,000 people are going. Why? Prabhupada again prashne daagina inglade 5,000 jana ade 5 jana I Prabhupada anbini this Arya Samaj is they are thinking they are understanding Krishna as a great personality like Gandhi ji, Nehru, Sardar Vallabhbhai Patel, like Krishna is also one person. So ದೇವರನ್ನ ಇಂಚ ಒಂಜಿ ಗ್ರೇಟ್ ಪರ್ಸನಾಲಿಟಿ ಉಳ್ಳಾರೆ ಅಂಚ ಕೃಷ್ಣ ಒಂಜಿ ಗ್ರೇಟ್ ಪರ್ಸನಾಲಿಟಿ ಬಟ್ ವಿ ಆರ್ ಥಿಂಕಿಂಗ್ ಕೃಷ್ಣ ಆಸ್ ದಿ ಸುಪ್ರೀಂ ಪರ್ಸನಾಲಿಟಿ ಗಾಡೆಡ್ ದೇವೋತ್ತಮ ಪರಮ ಪುರುಷ ಕೃಷ್ಣ. ಸೊ ಹಿಯರ್ ಪೀಪಲ್ ಆರ್ ಕಮಿಂಗ್ 5,000 ಒಂದು ಅಂಡರ್ಸ್ಟ್ಯಾಂಡಿಂಗ್ ಒಂದು ಒಂಜಿ ಸಂಸ್ಥೆದ ಇಂಚಿಂತ ಸುಮಾರು ಸಂಸ್ಥೆ ಮಾತ ಬೋಗಸ್ ಎಂಚ ಬನ್ನಾಗ ಕೃಷ್ಣ ಗಿಡ್ ಎಂಚ ಬನ್ನಾಗ ಪಿರಂಜನ ಎಕ್ಸಾಂಪಲ್ ಬಂತಾರೆ. ಫಸ್ಟ್ ಆಫ್ ಆಲ್ ಈ ಹೂವೇ ಸಂಸ್ಥೆ ಅಂಡ ಫಸ್ಟ್ ನೀನು ತೂ ಹೊಡೆದ ಬನ್ನಾಗ ನಿಕ್ ಸಂಪ್ರದಾಯ ಇಂಚಿನ ಈ 4 ಸಂಪ್ರದಾಯ ಬರ್ಕೊಂಡ ಮಧ್ವ ಸಂಪ್ರದಾಯ ಬರ್ಕೊಂಡ ಶ್ರೀ ಲಕ್ಷ್ಮೀ ಸಂಪ್ರದಾಯ ಬರ್ಕೊಂಡ ರುದ್ರ ಸಂಪ್ರದಾಯ ಬರ್ಕೊಂಡ ಮತ್ತು ಕುಮಾರ ಸಂಪ್ರದಾಯ ಫಸ್ಟ್ ಒಂದಿನ ತೂ ಪರಂಪರೆ ಉಂಡ ಈಜ್ ಬೊಕ ಕೃಷ್ಣನು ವಾ ರೀತಿ ಹೈಲೈಟ್ ಮನ್ಪುಯರು ಬೊಕ ತೂಲೆ ಅಕ್ಲ ಈ ಮಲಮಲ್ಲ ಈ ಸಂಸ್ಥೆಗಳು ಗಡ್ಡದ ಸಂಸ್ಥೆಗಳು ಅವ್ರು ಕೃಷ್ಣ ಓಲಾಣಲು ನಾಕಲ ಬ್ಯಾನರ್ ಕೃಷ್ಣ ಇಜ್ಜರ್ನೇಜ್ ಒಂದ್ಸತಿ ಬಾಂಬೆಡ್ ಪ್ರೋಗ್ರಾಮ್ ಪ್ರಭುಪಾದ್ ಬಾಂಬೆಡ್ ಪ್ರೋಗ್ರಾಮ್ ಅನ್ನಾಗ ಡಿವೋಟೀಸ್ ಅದ ಮಂತಿನ ಅನ್ನಾಗ ಮಲ್ಲ ಒಂಜಿ ಬ್ಯಾನರ್ ಮಂತೀನಿ ಐಟು ಪ್ರಭುಪಾದ್ನ ಮಲ್ಲ ಸೈಜ್ ಕೃಷ್ಣನ ಎಲ್ಲಿಯ ಸೈಜ್ ಪ್ರಭುಪಾದ್ ಇಮಿಡಿಯೇಟ್ ದಪ್ಪೆರ ಬಂಡ್ಯಾರ ಪ್ರಭುಪಾದ್ ಬಂಡ್ಯಾರ ಫ್ರಮ್ ಟುಡೇ ಆನ್ವರ್ಡ್ಸ್ whatever Krishna's size will be there, 1/3 will be mine size. Panaga Krishna's size itta encha banpini 4x4 itunda aita 1/3 enna size illa mattu barode enna size. Prabhupada banpini Krishna is our main, not me. The undu guru ee mata skule ba en pudarban puji pudarban enna baaya hala ಮಲ 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 ಕಟ್ಔಟ್ ಕೃಷ್ಣ ಇಜ್ಜರ್ನೇಜ್ ದಾಯಿಂಚ ಬೋಗಸ್ ಸಂಸ್ಥೆ ಎಲ್ಲಿಲ್ಲೇ ವಿಷಯ ನಂಗೆ ಅರ್ಥ ಆಗ್ಬೋದು ಆ ನಂಗೆ ಒಂದು ಅನ್ಪಿನಿ ಅರ್ಥ ಮಾಡ್ಬೋದು ಕೆಪಾಸಿಟಿ ಇಜ್ಜಿ ನಂಗೆ ಗೊತ್ತು ನಮ್ಮ ಎಸ್ ಆರ್ಲಾ ಮೇರ್ಲ ಸ್ವಾಮೀಜಿ ಆರ್ ಯೋಗ ಕಲ್ಪವೇರ್ ಮೇರ್ಲ ಸ್ವಾಮೀಜಿ ಆರ್ಲ ಸ್ವಾಮೀಜಿ ಎಂಚಿನ ಸ್ವಾಮೀಜಿ ಸರ್ ಗುರು ಬಂದಾಗ ಈ ಶುಡ್ ಬಿ ಟಫ್. Guru means bona fide. Sampradaya Vatina is totally addicted. Krishna Murti Beda Volage. And Hundu Samasya. Malla Samasya. And Yana Ekarban Lakane, Orian Anebarad, I Anchine Saipilakun, Panaga, Engine nonsense. Kelavar Echintakulo, Nai Puchataka Saiper, Aklek Ola, Adjadmika Bagotuji. ಕೆಲವರು ಈ ಸೋಕಾಲ್ಡ್ ಆಧ್ಯಾತ್ಮಿಕ ನೆತ್ತ ಪಿರೋಡ್ ಗೋಪೇರು ಅಕ್ಲು ಅಂಚೆನೆ ಸೈಯೋಡು ದಾದ ಬರ ದಾಲವನ್ ಬರ ಅಕ್ಲನ ಅನೆ ಬರಡ್ ನಿಕ್ ಒಂದೇ ಬರೀತಾನೆ ಅಂಡ ಈಶೋಪನಿಷತ್ ಬಂದ್ಬಿನಿ ಈಶೋಪನಿಷದ ಒಂಜಿ ಶ್ಲೋಕ ಈಶೋಪನಿಷತ್ ಬಂದ್ಬಿನಿ ಅಂಚಿಂತಪುಲು ದೇ ವಿಲ್ ಗೋ ಟು ದಿ ಡಾರ್ಕೆಸ್ಟ್ ರೀಜನ್ ಆಫ್ ಹೆಲ್ಗೆ ನನಗೆ ಎಕ್ಸಾಕ್ಟ್ ಶ್ಲೋಕ ಉಂಡು ಈ ಶ್ಲೋಕ ನಿಕ್ಲೆ ಪಂಡ ಗೊತ್ತಾವ ಒಂದು ನಿಮಿಷ
Yes. Sambhuti muka asambhuti. Anya deva sambhavat anyat asambhavat. Iti shushma dhiranam enastat picha chakshire. One result is obtained by worshipping the supreme cause of all causes. First the supreme. Second, another is obtained worshipping what is not supreme. Anja. Yes, next sloka londo. Sloka 14. Yes, sloka 12 ಒಂದು ನಿಮಿಷ. Yes. Yes, well. Andam tama pravishyanti e sambhuti upasate tato bhuya yivate tamo ya yu sambhutyayam rata. Net demigod worshippers enters the planet of demigods that are in the darkness of ignorance. Tule ದೇವತೆಯನ್ನು ಪೂಜೆ ಮಂತೆ ನಕಲು ನೆಕ್ಕುವ ಪೇರಿಗೆ ಡಾರ್ಕ್ ಒಂದು ದೇವತೆ ಒಂದು ಶಾಸ್ತ್ರ ಉಂಟು ದೇವತೆ ನಕಲು ಪೂಜೆ ಮಾಡ್ಬೋಣ ಅಕಲು ಡಾರ್ಕ್ನೆಸ್ ಆಫ್ ignorance ಬೋ ಪೇರಿಗೆ. Next the tato bhuya yivate tamo ya yu sambhutyam rata. The worshippers of the impersonal absolute enter even deeper state of darkness. Idla ಜಾಸ್ತಿ darkness ಬೋ ಪೇರಿಗೆ. Here ಇಂಚಿನ ಮತ so called bogus ತಪ್ಪು ತಪ್ಪು ಅರ್ಥ ಮಾಡ್ತಾವ ನಾವು ದೇವರೇನು ಅಕುಲು ದೇವತೆ ವರ್ಷಿಪ್ ನಕಲು ಅಂಧತಮದ ಬೋಪೇರಿಗೆ ಮುಕುಲು ಅಂಧತಮದ ಪಿರ ತೀರ್ಥಕ್ಕೆ ಬೋಪೇರಿಗೆ ಅಂಜ ಒಂದು ಈಶೋಪನಿಷಮನವನ್ನು ದಾಲಮನ್ ಬೇರೆ ಆಫೀಸ್ ಅಕಲ ಆನೆ ಬರ ಡವೇ ಬೇರೆ ನಕಲು ಅಂಧತಮದ ಐ ಕೂಲಾಯಿ ಪೋಡೆ ಅಂಡ ನಮ್ಮ ಪ್ರಯತ್ನದ ಪ್ರಬೋಧವನ್ನು ಬಿನಿ ವಿ ಶುಡ್ ಬಿ ಮರ್ಸಿಫುಲ್. ನಮ್ಮ ಕೃಷ್ಣ ಪ್ರಜ್ಞೆಯ ನಮ್ಮ ಕೆಲಸ ಹೆಂಚಿನ ಬಂದಾಗ ಜನಕ್ಲೇನ್ ಮಾತ ಅಂಧದಮ್ಮ ಪೋಪಿನಾಯನ ನಮ್ಗೆ ಉಂಟಾದು ಆಗ ಸರಿಯಾನ ಕಡೆಗೆ ಪೋಪಿಲ್ಲ ನಮ್ಮ ವ್ಯವಸ್ಥೆ ಅನ್ಬೋದು ಪನ್ನಾಗ ನಮ್ಮ ಪ್ರಯತ್ನ ಮಾಡ್ಬೋದು. ಡಿವೋಟಿ ಶುಡ್ ಬಿ ಮರ್ಸಿಫುಲ್. ನಮ್ಮ ಕೃಪೆ ಆಗಬಹುದು ದಾರ ನಂಗೆ ಗೊತ್ತುಂಡು ಆಯ್ ಸರಿಯಾಯನ ಅಥೆಂಟಿಕ್ ಸಂಪ್ರದಾಯ ಫಾಲೋ ಮಾಡ್ತೊಂದಿಜ್ಜೆ ಆಯ್ಕೆ ಬಾರಿ ಬಂಗೊಂಡು ಒಂದು ಮಂದಿ ನಂಗೆ ಗೊತ್ತುಬೋದು. ಆದರೆ ಬ್ರಹ್ಮ ತನ್ನನ್ನು ಹಾಗೆ ಕರೆಯುವುದನ್ನು ನಿರಾಕರಿಸುತ್ತದೆ. ಬ್ರಹ್ಮೆ ಒಪ್ಪೊಂದಿಜ್ಜೆ ಯಾನ್ ದೇವತಮ ಋಷಾತ್ ಕೃಷ್ಣೆ ಯಾನತ್ ನಿರಾಕರಿಸ್ತಾನೆ. ಅಲ್ಲಿ ನೇರವಾಗಿ ಭಗವಾನ್ ವಾಸುದೇವ ಅಥವಾ ಶ್ರೀಕೃಷ್ಣ ಗೌರವಪೂರ್ವವಾಗಿ ನಮಸ್ಕರಿಸ್ತಾನೆ. ಡೈರೆಕ್ಟ್ ಆದ ಕೃಷ್ಣಗೆ ಅಡ್ಡ ಬರೋದಲ್ಲಿ ಅಂಚ ನಮ್ಮ ಬ್ರಹ್ಮನ್ ಫಾಲೋ ಮಾಡ್ಬೋದು. ಈ ಸೋ ಕಾಲ್ಡ್ ಚೀಟರ್ಸ್ ನತ್ ಪ್ರಬೋಧವನ್ ಬಿನಿ ಸಪೋಸ್ a blind man is following another blind man ಇದ್ದವರಿಯಾಗಿ ರೋಡ್ ಕ್ರಾಸ್ ಮಾಡ್ಬೋಡ ಆಯ್ತು ಕಣ್ಣು ತೋಜಿ ಆಯ್ ಪಿರೋಂಜಿ ಕಣ್ಣು ತೋಜಿ ಅಂದ ಪತ್ತೊಮ್ಮೆ ರಡ್ಜನ್ಲ ಬಸ್ ದಾಡಿಗೆ ಬೂರ್ವೆ ಲಾರಿ ದಾಡಿ ಕಣ್ಣು ತೋಜಿನಾಯೇ ಪಿರೋರು ಕಣ್ಣು ತೋಜಿ ಅನ್ನಬಹುದು ಕ್ರಾಸ್ ಮಾಡ್ಬೋದು. ಅಂಚ ಕಣ್ಣು ತೋಜಿನ ಬಂದಾಗ ಸರಿಯಾದ ಸಂಪ್ರದಾಯ ಸರಿಯಾದ ಗುರು ಪರಂಪರೆ ನಮ್ಮ ಕಣ್ಣು ತೋಜಂದಿನಕ್ಕೆ ಪೋಯರೆ ಬಲ್ಲಿ ಹೇಮಂತ್ ಸರ್ ಒಂದು ಎನ್ನ ಹಂಬಲ್ ರಿಕ್ವೆಸ್ಟ್ ಅಂಚದ್ದು ಏರೇ ಕಣ್ಣು ತೋಜುಂಡು ಅಕ್ಕಲ ನಡೆಗೆ ಪೋ ಕಣ್ಣು ತೋಜನ್ನ ಕಡೆಗೆ ಭಾರಿ ಕಷ್ಟ. ರಡ್ಜನ್ಲ ನಮ್ಮ ಗುಂಡಿಗೆ ಬಸ್ ದಾಡಿಗೆ ಬರುವ ಲಾರಿ ದಾಡಿಗೆ ಜನ ಬಸ್ ದಾಡಿಗೆ. ಎಸ್, ಬ್ರಹ್ಮ ಸಂಹಿತೆಯಲ್ಲಿ ಈಗಾಗಲೇ ಅವನು ಭಗವಾನ್ ವಸುದೇವನಿಗೆ ಅದೇ ಗೌರವ ಸಲ್ಲಿಸಿದ್ದಾನೆ. ಈಶ್ವರ ಪರಮ ಕೃಷ್ಣ ಸಚಿದಾನಂದ ವಿಗ್ರಹ ಅನಾದಿರಾದಿರ ಗೋವಿಂದ ಸರ್ವಕಾರಣ ಕಾರಣಂ. ಸರ್ವಕಾರಣ ಕಾರಣ ಪನ್ನಗ ಅಲ್ಟಿಮೇಟ್ ಕಾಸ್ ತುಲೆ ಮೂಜಿ ಕಾಸ್ ಉಂಡು. ಒಂಜಿ ಇಮಿಡಿಯೇಟ್ ಕಾಸ್, ಬೊಕ್ಕ ರಿಮೋಟ್ ಕಾಸ್, ಬೊಕ್ಕ ಅಲ್ಟಿಮೇಟ್ ಕಾಸ್. ಫಸ್ಟ್ ದ ಇಮಿಡಿಯೇಟ್ ಕಾಸ್ ಇದ பேர் ನಂಗೆ ಡೈರಿ ತಿಕ್ಕು ನಂಗೆ ಇದ್ದ ನಮ್ಮ ಇಮಿಡಿಯೇಟ್ ಆದ ಡೈರಿ ಸಿಟಿ ಟು ಡೈರಿ 10 ಮಾರ್ಕ್ ಅವು ಇಮಿಡಿಯೇಟ್ ಕಾಸ್.
ನೆಕ್ಸ್ಟ್ ರಿಮೋಟ್ ಕಾಸ್ ಆ ಡೈರಿಗೆ ಏರ್ ಗೊರ್ಪಿನಿ ಪೆತ್ತರ್ದು ಬರ್ಪಿನಿ ಇದು ಕೆಲವು ಇಲ್ಲ ಪೆತ್ತ ಒಪ್ಪು ಅಪ್ಪಲು ಆ ಡಬ್ಬೆಡ್ ಜಿಂಜಾದ್ಗೊಂದು ಗೊರ್ಪೇರು ಇದು ಪೆತ್ತ ಪೆತ್ತ ಇಸ್ ದ ರಿಮೋಟ್ ಕಾಸ್ ಅಲ್ಟಿಮೇಟ್ ಕಾಸ್ ಎಂಜಿನ ಕೃಷ್ಣೆ ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮ ಅಲ್ಟಿಮೇಟ್ ಕಾಸ್ ಕೃಷ್ಣೆ ಅಂಚ ಕೃಷ್ಣ ಡಿಸೈಡ್ ಮನ್ಪುನು ತುಲೆ ಪೆತ್ತ ಎಂಚ ಬನ್ನಾಗ ಮಾತಾಡಂಲ ಪೇರು ಕೊರ್ಪುಜಿ ಅವು ಇಂಚ ಪ್ರಬೋಧನ್ ಬೇರೆ ಇತ್ತ ಬಾಲ್ಯದಪ್ಪೆ ಬಾಲ್ಯ ಪುಟ್ಟಿ ಬೆಟ್ಟಿಗೆ ಪೇರು ಬರ್ಪುನು ಇಂಚವು ಅವು ಭಗವಂತನ ಪ್ಲಾನ್ ಅಂಚ ಅಲ್ಟಿಮೇಟ್ ಕೋಸ್ ಆಯ ಪೇರು ದಾಯ ಗೋರ್ಪಿನಿ ಬನ್ನಾಗ ನಮ್ಮ ಟಿಶ್ಯೂಸ್ ಫೈನಲ್ ಟಿಶ್ಯೂಸ್ ಒಂದು ದದಾನ್ಪನು ಚುರುಕಾಪನು ಐಕ್ ನಮ್ಮ ಪೇರು ಬರೋಡು ಪೆತ್ತದ ತೊಟ್ಟೆದ ಪೇರು ಪ್ರಯೋಜನಜಿ ಪ್ಯೂರ್ ದೇಶಿ ಪೆತ್ತದ ಪೇರು ಬರೋಣ ಎಡ್ಡೆ ನಮ್ಮ ಮೆಮೊರಿ ಇಂಪ್ರೂವ್ ಆಪನು ಇಂಟೆಲಿಜೆನ್ಸ್ ಅಂಚ ಮೂಲತ ಇಮಿಡಿಯೇಟ್ ಕಾಸ್ ರಿಮೋಟ್ ಕಾಸ್ ಅಲ್ಟಿಮೇಟ್ ಕಾಸ್ ಇಮಿಡಿಯೇಟ್ ಕಾಸ್ ಡೈರಿ ನಮ್ಮ ಪೆತ್ತ ಪೇರು ಕನ್ಪ ಡೈರಿಗೆ ಏರ್ ಗೊರ್ಪಿನಿ ಪೆತ್ತ ಅವು ರಿಮೋಟ್ ಕಾಸ್ ಅಲ್ಟಿಮೇಟ್ ಕಾಸ್ ಕೃಷ್ಣ ಅಂಚ ಮೂಲ ಅವೇನು ಅನ್ಪಿನಿ ಸರ್ವ ಕಾರಣ ಪ್ರತಿಯೊಂದಕ್ಲ ಕಾರಣ ಏರು ಭಗವಂತೆ ಕೃಷ್ಣ ಮುಂದೆ ನಮ್ಮ ಅರ್ಥವಂತ ನೋಡು ನಮ್ಮ ಅರ್ಥವಂತ ನೋಡು ಎಂಚ ಬನ್ನಾಗ ಇತ್ತ ಈ ದೇವತೆ ಮಾತ್ರ ಚೀಫ್ ಮಿನಿಸ್ಟರ್ ಇದ್ದಿಲ್ಲಕ ಕೃಷ್ಣೆ ಪ್ರೈಮ್ ಮಿನಿಸ್ಟರ್ ಮಸ್ತ್ ವ್ಯತ್ಯಾಸ ಉಂಟು ಚೀಫ್ ಮಿನಿಸ್ಟರ್ ಬಗ್ಗೆ ಪ್ರೈಮ್ ಮಿನಿಸ್ಟರ್ ನಮ್ಮ ಇಂಚ ಮನ್ಮುನ ಮಾತ ಒಂಜೆ ಚೀಫ್ ಮಿನಿಸ್ಟರ್ ಒಂಜೆ ಪ್ರೈಮ್ ಮಿನಿಸ್ಟರ್ ಇಂಚ ಒಂಜೆ ಆಪುನು ವಾ ರೀತಿ ಒಂಜೆ ಆಪುನು ಒಂಜೆ ಆತ್ ಫುಲ್ ಕಂಟ್ರೋಲ್ ಉಂಟು ಪ್ರೈಮ್ ಮಿನಿಸ್ಟರ್ ಇಡೀ ಮಾತ ಸ್ಟೇಟ್ ದ ಅಂಡ್ ಚೀಫ್ ಮಿನಿಸ್ಟರ್ ಆನೆ ಸ್ಟೇಟ್ ದ ಮಾತ್ರ ಬೇರೆ ಸ್ಟೇಟ್ ದ ಕಂಟ್ರೋಲ್ ಇಜ್ಜೆ ಅಂಚೆನೆ ದೇವತೆ ನಕ್ಲೆಗ್ ಜವಾಬ್ದಾರಿ ಕೊಡ್ತೇವೆ ಭಗವಂತೆ ಆ ಜವಾಬ್ದಾರಿ ನಕಲು ಮಂತ ಒಂದು ಗಾತೆ ಪರಮ ಪ್ರಭು ದೇವೋತ್ತಮ ಪುರುಷ ಶ್ರೀಕೃಷ್ಣನು ತನ್ನ ದಿವ್ಯ ಶರೀರದಲ್ಲಿ ಆದಿಪ್ರಭು ಸರ್ವಕಾರಣ ಅಂತಿಮ ಕಾರಣ ಆ ಆದಿಪ್ರಭು ಗೋವಿಂದನ್ ನಾನು ಪೂಜಿಸ್ತೇನೆ ಅಲ್ಟಿಮೇಟ್ ಪ್ರಭು ಹಂ ಸರ್ವಸ್ಯ ಪ್ರಭು ಮತ್ತ ಸರ್ವಂ ಪ್ರವರ್ತತೆ ಹಿತಿ ಮತ್ವ ಭಜತೆ ಮಾ ಭೂತಭಾವ ಸಮನ್ವಿತ ಯಾನ್ ಅಲ್ಟಿಮೇಟ್ ಕಾಸ್ ಆ ಶ್ಲೋಕಗಳ ಬಂದ್ಬಿನಿ 10.8 ಅಲ್ಟಿಮೇಟ್ ಕಾಸ್ ಯಾನ್ ಮೂಲವೇನೆ ಬಂದ್ಬಿನಿ ಅಲ್ಟಿಮೇಟ್ ಕಾಸ್ ಯಾನ್ ಸರ್ವಕಾರಣ ಯಾನ್ ಅಂಚ ನಮ್ಮ ಏಪಲ ಬುದ್ಧಿವಂತರಾವಡು ಏರ್ ಅಲ್ಟಿಮೇಟ್ ಕಾಸ್ ನಮ್ಮ ಆಯ್ಗ್ ಅಡ್ಡಬೂರುಡು ಇಮಿಡಿಯೇಟ್ ಕಾಸ್ ಗತ್ ರಿಮೋಟ್ ಕಾಸ್ ಗತ್ ನಮ್ಮ ಇತ್ತ ಮಿಸ್ಟೇಕ್ ಎಂಚಿನ ನಮ್ಮ ಇಮಿಡಿಯೇಟ್ ಕಾಸ್ ಅಡ್ಡಬೂರು ನಮ್ಮ ಮಿಸ್ಟೇಕ್ ದಯಮಂತ ಸರ್ ಇಮಿಡಿಯೇಟ್ ಕಾಸ್ ಅಡ್ಡಬೂರೋಚಿ ರಿಮೋಟ್ ಕಾಸ್ ಅಡ್ಡಬೂರೋಚಿ ಅಡ್ಡಬೂರ್ನ ಅಲ್ಟಿಮೇಟ್ ಕಾಸ್ ಬೂರ್ಲಿ ಸರ್ವಕಾರಣ ಅವು ಕೃಷ್ಣ ಒಂದು ಬ್ರಹ್ಮ ಸಮೇತ ಬ್ರಹ್ಮ ಪಂಪ ಎಸ್ ಇದು ನೆಕ್ಸ್ಟ್ ಬ್ರಹ್ಮನಿಗೆ ಪ್ರಜ್ಞಾಪೂರ್ವಕವಾಗಿ ತನ್ನ ವಾಸ್ತವಿಕ ಸ್ಥಾನಮಾನ ಏನೆಂಬುದು ಗೊತ್ತಿಲ್ಲ ಬ್ರಹ್ಮ ಗೊತ್ತು ಆಂಡ ಈ ಬೋಗಸ್ ಜನಗಳಿಗೆ ಗೊತ್ತು ಐ ಆಮ್ ಗಾಡ್ ಯು ಆರ್ ಗಾಡ್ ಪ್ರಬೋಧನ್ ಬೇನ್ ಜನಗಳು ಯಾನ್ ದೇವೇರ್ ಈ ದೇವೇರ್ ಮಗಳು ಒಂದು ಫೇಮಸ್ ಸಂಸ್ಥೆ ಪುತ್ರ ಬಂದ್ಬಿಜ ಅಗಳು ಒರಿಯನ್ ಪಿರೋರಿ ನಾರಾಯಣ ಬಂದ್ಬೇನ್ ನಾರಾಯಣ ಆಯಲ್ ನಾರಾಯಣ ಬಂದ್ಬೇನ್ ನೀನ್ ನಾರಾಯಣ ನಾನ್ ನಾರಾಯಣ ನಾರಾಯಣ ನಮ್ಮ ನಾರಾಯಣ ಕೃಷ್ಣೆ ನಮ್ಮ ನಾರಾಯಣ ಅಂಶ ಮಮೇವ ಅಂಶ ಜೀವಲೋಕೆ ಜೀವಭೂತ ಸನಾತನ ಮನಸಷ್ಟಾನಿ ಇಂದ್ರಾಣಿ ಪ್ರಕೃತಿಸಾನಿ ಕರ್ಷತ್ ನಮ್ಮ ಭಗವಂತನ ಅಂಶ ಒಂಜಿ ಪಾರ್ಟಿಕಲ್ ನಮ್ಮ ಅಂಚ ನಮ್ಗೆ ಗೊತ್ತು ಬೋಡು ಬ್ರಹ್ಮ ಗೊತ್ತುಂಟು ఆయన ಸ್ಥಾನಮಾನಿಂಚಿನ ಬಂದು ಅಂಡ್ ಮಾಮೂಲಿ ಜನಕ್ಕೆ ಗೊತ್ತುಚಿ ಒಂದು ಸಮಸ್ಯೆ ಬ್ರಹ್ಮ ಗೊತ್ತುಂಟು ಯಾನ್ ದಾಲಾತು ಯಾನ್ ಪಿಜಿನ್ಲತ್ತು ಕೃಷ್ಣನ ಹೆಸರು ನಾಟ್ ಈವನ್ ಇನ್ಸೆಕ್ಟ್ ಆಗ ಗೊತ್ತುಂಟು ಬ್ರಹ್ಮನಿಗೆ ಪ್ರಜ್ಞಾಪೂರ್ವವಾಗಿ ತನ್ನ ವಾಸ್ತವಿಕ ಸ್ಥಾನಮಾನ ಏನೆನ್ನುವುದು ಗೊತ್ತು ಹಾಗೂ ಭಗವಂತನ ಮಾಯಾಶಕ್ತಿಯಿಂದ ದಿಗ್ಭ್ರಮೆಗೊಂಡ ಅಲ್ಪಮತಿಗಳು ಇಷ್ಟ ಬಂದಂತೆ ಯಾರನ್ನೆಲ್ಲನು ದೇವರೆಂದು ಅಂಗೀಕರಿಸ್ತಾರೆ ಎಂಬುದು ಅವನಿಗೆ ತಿಳಿದಿದೆ ತುಲೆ ಬ್ರಹ್ಮ ಗೊತ್ತುಂಟು ಈ ಅಲ್ಪಮತಿ ನಗಲು ಇಷ್ಟ ಬಂದ ಮಾತನ್ನ ದೇವರು ತಪ್ಪು ಟೋಟಲಿ ನಾನ್ ಸೆನ್ಸ್ ಇಂಚಿನ ನಮ್ಮ ಭಾರತದ ಅಂಚಿನ ಕಾನೂನು ಬರೋಡು ದಯಪಣ್ಣಗ ಅಂಚಿನ ಬರ್ರ ಬಿಜಾಯಪನಗ ಇದು ಮೀನ್ ಏರುಲಿ ರಾಕುಲ ಇಂಚೆನೆ ಪ್ರಭೋದ ಫೆದರ್ಸ್ ಆಫ್ ಸೇಮ್ ಬರ್ಡ್ ಬಂದಾಗ
ಪಕ್ಕಿದ ಒಂಜೆ ಪಕ್ಕಿದ ಬೇತೆ ಬೇತೆ ಫೆದರ್ಸ್ ಅಂಚ ಮಾತ ಇಂಚೆನೆ ಚೇಂಜ್ ಮಾಡ್ತಾರೆ ಆಬಿಸಿ ಇಜಿನ ಎಂಜಾದ ಬಂದಾಗ ಏರು ಮಾತ ತಪ್ಪು ಅಕ್ಲ ಮಾತ ತರೆ ಕಟ್ಟು ಮಾಡ್ಬೋದು ಇಂಚಿಂದ ಕಾನೂನು ನೋಡು ಅಪ್ಪ ಸರಿ ಆಗು ಇಜಿನ ಜನ ಅಂಚೆನೆ ಉಂದುಲ ಸರಿ ಅವಲ ಸರಿ ಉಂದುಲ ಸರಿ ಅವು ಸರಿ ಎಂಚ ಸರಿ ಆಗು ತುಲೆ ಇದು ತರೆಕತ್ ಮಂತುಜಿಡ ಮನು ಸಂಹಿತ ನೆಂಚೊಂಡು ಬಂದಾಗ ಮನು ಸಂಹಿತ ಬಂದ್ಬಿನಿ ಶಿಕ್ಷೆ ಎಂಚಿನ ಬಂದಾಗ ಅಪ್ಪನೇ ಶಿಕ್ಷೆ ಕೊಡ್ತೀನಿ ಇಜಿನ ನೆಕ್ಸ್ಟ್ ಲೈಫ್ ದೇತು ನೋಡು ಆ ಶಿಕ್ಷೆಗೆ ನೆಕ್ಸ್ಟ್ ಲೈಫ್ ರೋಡ್ ಆಕ್ಸಿಡೆಂಟ್ ಆದ ಸೈಪೆ ತರೆ ಕಟ್ಟಾಗ ಐಕ್ ಮನು ಸಂಹಿತ ಬಂದ್ಬಿನಿ ಇತ್ತೇನೆ ಕೋರ್ಕ ಪನಿಷ್ಮೆಂಟ್ ಇತ್ತೇನೆ ಕೋರ್ನ ನೆಕ್ಸ್ಟ್ ಲೈಫ್ ದೆಪ್ಪೋಡು ನಿಜವಾದ ಒಂಜಿಲೆ ಕೂಡ ಕರೆಕ್ಟ್ ಮನು ಸಂಹಿತ ಬಂದ್ಬಿನಿ ತಿಳಿದೆ. ಬ್ರಹ್ಮನು ತನ್ನ ಶಿಷ್ಯರು ಮತ್ತು ಅಧೀನರು ತನ್ನನ್ನು ಪರಂಪ್ರಭು ಎಂದು ಸಂಬೋಧಿಸುವನ್ನು ನಿರಾಕರಿಸ್ತಾನೆ. ಅಂಡ ಈ ಸೋಕಾಲ್ಡ್ ಆಧ್ಯಾತ್ಮಿಕ ಸಂಸ್ಥೆದ ಬೇತೆ ಬೇತೆ ಉದರುಂಡು ಅಕ್ಲೇಗ್ ಖುಷಿಯಾಗುಂಡು ಎಸ್ ಏನೋ ದೇವೇರು ಬಣ್ಣ ಖುಷಿಯಾಗುಂಡು. ಆಕ್ಚುಲಿ ಬ್ರಹ್ಮದ ಅನ್ಬಿನಿ ಸಂಬೋಧಿಸುವನ್ನು ನಿರಾಕರಿಸ್ತಾನೆ. ಏನಪ್ಪ ಜಯಮಂತ ಇಂಚಿನಾನ್ ಬಂದಾಗ 1968 ಪ್ರಭುಪಾದಗೆ ಹಾರ್ಟ್ ಅಟ್ಯಾಕ್ ಆಂಡ ಅಪ್ಪ ಪ್ರಭುಪಾದ ಬಂಡೇರು ಎಸ್ ಅಪ್ಪಾಗ ಏರ್ಲ ಟ್ರೈನ್ ಆದಿಜೇರು ಪನ್ನಾಗ ಇಸ್ಕಾನ್ ಸಂಸ್ಥೆ ಮಂದೇರು ಫುಲ್ ಕಂಪ್ಲೀಟ್ ಆದಿಶ್ ಅಂಚ ಪ್ರಭುಪಾದ ಬಂಡೇರು ಐ ವಾಂಟ್ ಡೈ ಇನ್ ಬೃಂದಾವನ್ ಟೇಕಿಂಗ್ ಬ್ಯಾಕ್ ಟು ಬೃಂದಾವನ್ ಪ್ರಭುಪಾದ ಬೃಂದಾವನ ಪದಮಾರ್ಪೇರು ಬೃಂದಾವನ್ ಪದಮನ್ನಾಗ ಬೊಕ್ಕ ಪ್ರಭುಪಾದ ಒಂತ ಸಮಯದ್ದು ಹುಷಾರಾಪೇರು ಆಡ ಪ್ರಭುಪಾದ ಬಂದು ನ್ಯೂಸ್ ಸಿಕ್ಕೊಂಡು ಮಾತಾ ಪ್ರಭುಪಾದ ಶಿಷ್ಯರು ಅವು ಟ್ರೈನ್ ಆದಿಜೇರು ಅವು ಬಂದ್ಬಿನಿ ಪ್ರಭುಪಾದ ದೇವೇರು ಪ್ರಭುಪಾದ ಬಂಡೇರು ಯು ಜಸ್ಟ್ ಕಿಕ್ ದಮ್ ಫ್ರಮ್ ದಿಸ್ ಮೂವ್ಮೆಂಟ್. ಪ್ರಭುಪಾದ ಎತ್ತು ಬಿಡಿಯಾರ ಮೂವ್ಮೆಂಟ್. ಪ್ರಭುಪಾದ ಐ ಆಮ್ ನಾಟ್ ಗಾಡ್, ಐ ಆಮ್ ಅ ಸರ್ವೆಂಟ್ ಆಫ್ ಗಾಡ್. ಐ ಆಮ್ ನಾಟ್ ಇವನ್ ಸರ್ವೆಂಟ್, ಐ ಆಮ್ ಟ್ರೈಂಗ್ ಟು ಬಿಕಮ್ ಸರ್ವೆಂಟ್ ಆಫ್ ಗಾಡ್. ಸೇವಕಲತ್ತು ಸೇವಕ ಆಯ್ರ ಪ್ರಯತ್ನ ಮಾಡೋದಿಲ್ಲ. ಒಂದು ಶುದ್ಧ ಭಕ್ತಿ ಅಣ್ಣ ಮಕ್ಕಳು ಬೋಗಸ್ ಜನಗಳು ಮಾತಾದ ಯಾನೇ ದೇವೇರು ಅಂಚ ಬ್ರಹ್ಮದ ಒಂದು ಬ್ರಹ್ಮನು ತನ್ನ ಶಿಷ್ಯರು ಮತ್ತು ಅಧೀನರು ತನ್ನನ್ನು ಪರಂಪ್ರಭುವನ್ನು ಸಂಬೋಧಿಸಿದವನು ನಿರಾಕರಿಸುತ್ತಾನೆ. ತುಲೆ ಬೊನಫೈಡ್ ಆಚಾರ್ಯ ನಿರಾಕರಿಸುವೆ. ತಾನೇ ದೇವರು, ತಾನ್ ದೇವರಲ್ಲ, ದೇವರು ಕೃಷ್ಣ, ನಾನ್ ದೇವರ ಸೇವಕ ಏರು ಬ್ರಹ್ಮ ಗೊತ್ತುಂಟು ಅಂಚ ಸರಿಯಾದ ಬೊನಫೈಡ್ ಆಚಾರ್ಯ ಗೊತ್ತುಂಟು. ಆದರೆ ನಾಯಿ, ಹಂದಿ, ಒಂಟೆ ಮತ್ತು ಕತ್ತೆಗಳ ಸ್ವಭಾವದ ಜನರಿಂದ ಪ್ರಶಂಸೆಗೊಳಗಾದ ಮೂಢ ವ್ಯಕ್ತಿಗಳು ಪರಂಪ್ರಭು ಎಂದು ಕರೆಸಿಕೊಳ್ಳಲು ಹೆಮ್ಮೆ ಪಡುತ್ತಾರೆ. ತುಲೆ ನಾಯಿಗೊಂದು 4 ಎಕ್ಸಾಂಪಲ್ ಕೊಡ್ತೇವೆ. ನಾಯಿ ಬಂದಾಗ ಕಲಿಯುಗಡ್ ಜನಕುಲು ಎಜುಕೇಶನ್ ಆಪುಂಡು ಬೊಕ್ಕ ಎಂಚ ಬಂದಾಗ ಈ ಸರ್ಟಿಫಿಕೇಟ್ ಪತ್ತು ಪೋಪಿನ್ ನಾಯಿದಲಕ ಕೆಲಸ ದಿಕ್ಕು ಜಗ್ಲಿ ಒಂದು ಕೆಟಗರಿ ಜನಕುಲು ನಾಯಿ. ಸೆಕೆಂಡ್ ಹಂದಿ ಬನ್ನ ಕಲಿಯುಗಡ ಜನಕುಲು ಎಂಚಿನ ಬುಡ್ತನ ತಿನ್ಪೇರು. ಹಂದಿ ಪಂಜಿದ ಹೆಚ್ಚಿನ ಬುಡ್ತನ ತಿಕ್ಕಿನ ತಿನ್ಪುಂಡು ಐಕ್ ಡಿಸ್ಕ್ರಿಮಿನೇಷನ್ ಇಚ್ ಅವು. ನೆಕ್ಸ್ಟ್ ಒಂಟೆ ಬಂದಾಗ ಜನಕುಲು ಕಲಿಯುಗಡು ಹೆಚ್ಚಿಂದ ಡ್ರಗ್ಸ್ ತೆತ್ತೊನ್ನು ಪರ್ಪಿನಿ ಸಿಗರೇಟ್ ಒಯ್ಪುನು. ಒಂಟೆ ಆಯ್ತಾನೆ ನೆತ್ತರು ಪರ್ಪಿನಿಗೆ ಅಂಚ ನಾಯಿ ಎಂಚ ಬಂದಾಗ ಒಣಸ್ಗೆ ಹೋಪಿನಿ ಐಕ್ ತಿಕ್ಕುಚಿ ಕೆಲಸ ತಿಕ್ಕುಚಿ. ನೆಕ್ಸ್ಟ್ ಕತ್ತೆ ಎಂಚಿನ ಬನ್ನ ಕಾಣೆ ಹೋಗ್ಬಿಡು ಬೆಲೆ ಇತ್ತೆ ಬಾಂಬ್ ಹಿಡಿದುಲೆ 7 ಗಂಟೆಗೆ ಬಿದ್ದಾಡುವೇರು ಕೆಲಸ ರಾತ್ರಿ 1 ಗಂಟೆ 10 ಗಂಟೆ ಬರ್ಪೇರು ಅಂಚ ಕತ್ತೆ ಲಂಚನೆಗೆ ಕತ್ತೆ ಕಾಣೆ 7 ಗಂಟೆಗೆ ಹೋಗ್ಬಿಡು ನಿಮಗೆ ವಾಷರ್ ಮ್ಯಾನ್ ಡೂಬಿದಾಯ ನಡೆ 7 ಗಂಟೆಗೆ ಹೋದು ರಾತ್ರಿ ಎನ್ಮರೆ ಮುಟ್ಟ ಕೆಲಸ ಮಾಡ್ಬೋದು. ಕತ್ತೆ ಸ್ಟ್ರೀಟ್ ದೂಪಿನಿ ಸ್ಟ್ರೀಟ್ ಅಂಚಿಂಚಿ ದೂಪುಜಿ. ಪ್ರಭುಪಾದ ಬಂದ್ಬಿನಿ ಎಂಚಿನ ಮೂರ್ಖ ಕತ್ತೆ ಬಂದಾಗ ಅಂಚಿಂಚಿ ತೂಂಡ ಪಜೀರ್ ಉಂಡಿಗೆ ಅಂಡ ಯಾನ್ ಕೆಲಸ ಬಂದನ ಮಾತ್ರ ಹಿಂಗೆ ಯಜಮಾನೆ ಪಜೀರ್ ಬಾಡು ರಾತ್ರಿ ಅನ್ನಾಗ ಚೂರು ಪಜೀರ್ ಬಾಡ್ಬೇಕು ಅಂಚೆ ಜನಕುಲು ಅಂಚಾನೆ ಯಾನ್ ಕೆಲಸ ಬಂದನ ಮಾತ್ರ ರಾತ್ರಿ ತಿನ್ಪಿಂದ 2-3 ಚಪಾತಿ ಆಯ್ಗ 100 ಚಪಾತಿ ತಿಂದ್ರೆ ಆಪುಂಡ ಇಚ್ಚಿ ಅಂಚ ಜನಕುಲು ಈ ಕ್ಯಾಟಗರಿ ಜನಕುಲು ಕಲಿಗಳು ಉಳ್ಳೇರು ಅವೇನು ಬಂದಿಲ್ಲ. ನಾಯಿ, ಹಂದಿ, ಒಂಟೆ, ಕತ್ತೆ ಸ್ವಭಾವದ ಜನರಿಂದ ಪ್ರಶಂಸೆಗೊಳಗಾದ ಮೂಢ ವ್ಯಕ್ತಿಗಳು ಪರಂಪ್ರಭು ಎಂದು ಕರೆಸಿಕೊಳ್ಳಲು ಹೆಮ್ಮೆ ಪಡುತ್ತಾರೆ. ಅಂಚ ಈ ಸೋಕಾಲ್ಡ್ ಏರ್ ಮಾತ ದೇವೇರ್ ಪನ್ಪೇರು ಬೊಕ ಏರ್ ಮಾತ ಈ ಬೋಕ ಸಂಸ್ಥೆಗಳು ಆಕ್ಲೇನ್ ಪುಗರ್ ನೀರು ಗೊತ್ತಾನೆ. ನಾಯಿದ ಮೆಂಟಾಲಿಟಿ ಜನಕುಲು, ಹಂದಿ ಮೆಂಟಾಲಿಟಿ ಜನಕುಲು ಬೊಕ ಒಂಟೆ ಮೆಂಟಾಲಿಟಿ ಜನ ಬೊಕ ಕತ್ತೆ ಮೆಂಟಾಲಿಟಿ ಜನಕುಲು ಆಕುಲ್ ಪುಗಾರು ಅಪಗಾಕಲೇ ಖುಷಿ ಆಗ ಹೆಮ್ಮೆ ಪಡುತ್ತಾರೆ. ಅಂಚಿನ ತಗುಲು ಎಸ್ ಇರು ದೇವೇರು ನಿಜವಾಯಿನ ಏರೆ ಜ್ಞಾನ ಎತ್ತಿನಾಯೇ ಪನ್ಪುಜೆ ಆಯ್ ಗೊತ್ತು ನಿಂಬೆ ಕಲ್ವೆ ಅಂತ ಬಂದ್ಬೆ ಡೈರೆಕ್ಟ್
ಹಿಂಗೆ ಮೋನೆ ತಗೊಂಡು ಪ್ರೈಸ್ ಇಮ್ಮೆ ದೇವೇರದ ಇಂಚಿನ ದೇವೇರು ಓಪನ್ ಪೋನೋಲಿ ಅಂಡ ಇಂಚಿನ ಜನಗಳು ಲೇರು ಕಲ್ಲಿ ಕೂಡ ಇಂಚಿನ ಜನಗಳು ಅಕ್ಕಳು ಅನ್ಪೇರು ದಾದ ಅನ್ಪೇರು ಅಂತ ವ್ಯಕ್ತಿಗಳು ದೇವರೆಂದು ಕರೆಸಿಕೊಳ್ಳುವುದರಲ್ಲಿ ಸಂತೋಷ ಪಡುತ್ತಾರೆ ಅದು ಖುಷಿ ಆಗುತ್ತೆ. ಮೂಢ ಪ್ರಶಂಸಕರು ಏಕೆ ಅಂತವರನ್ನು ದೇವರೆಂದು ಕರೆಯುತ್ತಾರೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಎಸ್, ಹರೇ ಕೃಷ್ಣ. ಏನ ಪ್ರಶ್ನೆ ತನಕ ಏನೋಲಿ ಹರೇ ಕೃಷ್ಣ ತುಲೆ ಭಾಗವತ ಮೆಂಚಿನ ಮನ್ನ ಸತ್ಯ ಸಂಗತಿ ನಂಗೆ ಚೂರು ಬೇಜಾರಾವು ನೆಟ್ ಮಾತ ಅಂಡ ನಂಗೆ ಬೇಜಾರಾಪುಣಂದು ಪ್ರಭುಪಾದ ಸತ್ಯ ಸಂಗತಿನ ಪನ್ನಂದೆ ಗುಲ್ಲುಜೇರು ಅವ್ರ ಸತ್ಯನೇ ಬಂತೀನಿ ನಂಗೆ ಚೂರು ಬೇಜಾರಾವು ಸತ್ಯ 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 ಕೈ ಕೈಪೆ ಅನ್ನು ಸತ್ಯ 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 ಮಸ್ತ್ ವ್ಯಾಲ್ಯೂ ಉಂಟು. ಹರೇ ಕೃಷ್ಣ. ಎಸ್, ನನ್ನ ಪ್ರಶ್ನೆ ತನಕ ಏನೋಲಿ ಎಸ್ ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಉಂಡ? ಪ್ರಶ್ನೆ ಇಜ್ಜಿಡ ನಮ್ಮ ಮುಕ್ತಾಯ ಮನ್ಪುಗ ವಂಚಕಲ್ಪತರು ವಿಶ್ವ ಕೃಪಾ ಸಿಂಧು ವೇವಶ ವಚನ ಪಾವನಿಯಪಿ ವೈಷ್ಣವೇ ನಮೋ ನಮಃ. ಅನಂತ